ಎಂಬುದು ಬ್ಯಾಟ್ ಮತ್ತು ಬಾಲ್ಗಳ ಆಟವಾಗಿದೆ. ಕ್ರಿಕೆಟ್ ಇಂಗ್ಲೆಂಡ್ ದೇಶದ ರಾಷ್ಟ್ರೀಯ ಕ್ರೀಡೆಯಾಗಿದೆ. ಕ್ರಿಕೆಟ್ ಎಂದಾಗ ಯುವಕರಲ್ಲಿ ಮೂಡಿಬರುವ ಉತ್ಸಾಹವನ್ನು ವಿವರಿಸಲು ಸಾಧ್ಯವಿಲ್ಲ. ಇದೀಗ ಕ್ರಿಕೆಟ್ ಬ್ಯಾಟ್ ತಯಾರಿಸುವವರು ಪುತ್ತೂರಿನ ಬೋಳುವಾರಿನಲ್ಲಿದ್ದಾರೆ. ಬ್ಯಾಟ್ ಅನ್ನು ವಿವಿಧ ಮರದ ತುಂಡುಗಳಿಂದ ತಯಾರು ಮಾಡುತ್ತಾರೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ಪುತ್ತೂರು ಸಮೀಪದ ಬುಳುವಾರಿನಲ್ಲಿ ಬ್ಯಾಟ್ಗಳನ್ನು ತಯಾರು ಮಾಡ್ತಾರೆ. ಬ್ಯಾಟ್ ಮಾಡುವವರು ಮೂಲತಃ ಮಹಾರಾಷ್ಟ್ರದವರು. ಇವರ ಬ್ಯಾಟ್ ಅನ್ನ ಸಿಲ್ವರ್ ಎಂಬ ಮರದ ತುಂಡುಗಳಿಂದ ತಯಾರು ಮಾಡ್ತಾರೆ. ಈ ಮರದ ತುಂಡುಗಳನ್ನ ಹೆಚ್ಚಾಗಿ ಬೊಮ್ಮನಹಳ್ಳಿ, ಬೆಂಗಳೂರಿನಿಂದ ತೆಗೆದುಕೊಂಡು ಬರುತ್ತಿದ್ದಾರೆ. ಇವರು ಇಲ್ಲಿಗೆ ಬಂದು ಒಂದು 25 ದಿನಗಳಾಗಿವೆ. ಅವರು ತಯಾರಿಸುವ ಬ್ಯಾಟಿನ ಬೆಲೆ ಸುಮಾರು 200 ರಿಂದ 400 ರೂಪಾಯಿ ಆಗಿದೆ. ಅವರು ಸಣ್ಣ ಮಕ್ಕಳಿಗೆಂದು ಸಣ್ಣ ಬ್ಯಾಟ್ ಹಾಗೂ ಯುವಕರಿಗೆಂದು ದೊಡ್ಡ ಬ್ಯಾಟ್ಗಳನ್ನು ತಯಾರಿಸ್ತಾರೆ. ಅವರು ಮಾಡುವ ಬ್ಯಾಟ್ಗೆ ಎಲ್ಲ ಕೆಲಸ ಸೇರಿ ಸುಮಾರು 300 ರೂಪಾಯಿ ತಗುಲುತ್ತದೆ. ಅವರು ಈ ಕೆಲಸವನ್ನ ಸುಮಾರು 20 ರಿಂದ 25 ವರ್ಷಗಳಿಂದ ನಡೆಸುತ್ತಿದ್ದಾರೆ. ಇದುವರೆಗೆ ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಆಂಧ್ರಪ್ರದೇಶ ಮುಂತಾದ ರಾಜ್ಯಗಳಲ್ಲಿ ಮಾರಾಟ ಮಾಡಿದ್ದಾರೆ. इधर आंध्रा में भी गए थे, महाराष्ट्र, MP, फिर तमिलनाडु तो अभी गए नहीं. फिलहाल में हम जाने का विचार कर रहे हैं. केरला व्यापार होता, केरला भी नहीं है. वो विचार हो रहा हमारा जाने का. उधर व्यापार होता नहीं होता करके हम डर रहे उधर जाने. सभी राज्य घूमते हम, हमारा व्यापार ऐसा चलता. कोई राज्य में अच्छा चलता हमारा, कोई राज्य में नहीं चला तो फिर वापस आना पड़ता. कितना लोग हैं? और 9 है हम सब. फैमिली 2 है. हाँ. इधर भी 3 लोग हैं, इधर भी 6 लोग हैं. ऐसे टोटल 9 लोग हैं. नाम बताओ. सर हम महाराष्ट्र से आए इधर बैट बेचने के लिए, और हमारा लकड़ी एकदम अच्छा है, सिल्वर वुड का, और हमारा 200 से लेकर 400 तक है. और इधर हमारे को 10-15 दिन हो गए. अभी क्या बोलना. तो बैट को कितना खर्चा होता है आपका? 300 खर्चा आता है एक बैट को. हमारा बैट एकदम अच्छा आता है. फिर कैसा सेल है? अभी तो मालूम नहीं है, खाली 10 दिन हुए हमारे को अभी चालू आए. ಈ ಬ್ಯಾಟ್ ಅನ್ನ 2 ಸಂಸಾರದವರು ಒಟ್ಟಾಗಿ ತಯಾರಿಸುತ್ತಿದ್ದಾರೆ. ಹಾಗೂ ಪುತ್ತೂರಿಗೆ 9 ಮಂದಿ ಬಂದಿದ್ದಾರೆ. ಅವರ ಆಹಾರವನ್ನ ದಿನಕ್ಕೆ 2 ಬಾರಿ ಅವರೇ ತಯಾರು ಮಾಡ್ತಿದ್ದಾರೆ. ಇದುವರೆಗೆ ಹೆಚ್ಚೇನು ಬ್ಯಾಟ್ಗಳು ಮಾರಾಟವಾಗಿಲ್ಲ. ಆದರೆ ಮಕ್ಕಳಿಗೆ ರಜೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬ್ಯಾಟ್ಗಳು ಮಾರಾಟವಾಗಬಹುದು ಎಂಬ ನಿರೀಕ್ಷೆಯಲ್ಲಿ ಇದ್ದಾರೆ. ಅನೀಶ್ ಕುಮಾರ್, V4 News 24/7 ಪುತ್ತೂರು.